ನಾನು ಧರ್ಮನಿಷ್ಠ ಅಂತ ಒಬ್ಬರು ಹೇಳಿದರು. ಚುನಾವಣೆ ನಿಲ್ಲಬೇಕಾದ್ರೆ ಎಲ್ಲ ಮಠ ಮಂದಿರಗಳಿಗೆ ಹೋಗಿ ಆ ಎಲ್ಲ ಸ್ವಾಮಿಗಳದ್ದು ಆಶೀರ್ವಾದ ತೊಗೊಂಬಂದೆ. ಅಲ್ಲಿ ಅನೇಕ ವೀರಶೈವ ಸಮಾಜದ ಹೆಣ್ಮಕ್ಕಳು ಅವರೆಲ್ಲರೂ ಕೂಡ ಸಾರ್ ನಿಮಗೆ ಬೆಂಬಲ ಕೊಡ್ತೀವಿ ಅಂತ ಅವ್ರು ಹೇಳಿದರು. ಇದು ಯಾಕೋ ರಾಘವೇಂದ್ರ ಅವರಿಗೆ ಸಮಾಧಾನ ಆಗಲಿಲ್ಲ, ಅವ್ರ ಬೆಂಬಲಿಗರಿಗೆ. ಆ ಮಠಾಧೀಶರುಗಳಿಗೆ ನೋವಾಗಂತ ಮಾತಾಡಿದ್ದಾರೆ, ಆ ಹೆಣ್ಮಕ್ಳಿಗೂ ತುಂಬ ನೋವಾಗಂತ ಮಾತಾಡಿದ್ದಾರೆ. ಅನೇಕ ಹೆಣ್ಮಕ್ಳು ಕಣ್ಣೀರು ಹಾಕಿದ್ರು. ಅದನ್ನು ಇವತ್ತು ಹೆಂಗೆ ಹೇಳಿದ್ನೋ ಅಲ್ಲೂ ನಾನು ಪತ್ರಿಕೆಯಲ್ಲಿ ಹೇಳಿದೆ. ಇವರು ಹೇಳ್ತಾ ಇದ್ದಾರೆ ಯಾವ ಮಠಾಧೀಶರು ನೋವಾಗಿಲ್ಲ, ಯಾವ ಹೆಣ್ಮಕ್ಳು ಕಣ್ಣೀರು ಹಾಕಿಲ್ಲ, ಚಂದ್ರಗುತ್ತಿ ಬಂದು ಬೇಕಾದ್ರೆ ಪ್ರಮಾಣ ಮಾಡಲಿ ಅಂತ ಹೇಳಿದ್ರು. ನನಗೆ ಈ ನಂಬಿಕೆ, ಗಂಟೆ ಹೊಡೆಯೋದು, ಪ್ರಮಾಣ ಮಾಡೋದು ನನಗೆ ನಂಬಿಕೆ ಇಲ್ಲ. ಹಂಗಂದ ತಕ್ಷಣ ನಾನು ಒಪ್ಕೊಳ್ಳಲಿಲ್ಲ ಅಂದರೆ ನಾನು ಸುಳ್ಳು ಹೇಳ್ದಂಗೆ ಆಗುತ್ತೆ. ನಾನು ಯಾಕಪ್ಪ ಚಂದ್ರಗುತ್ತಿನೇ ಅಯೋಧ್ಯೆಗೆ ಹೋಗಬೇಕಾದ್ರೆ ನಡಿ, ಗಂಟೆ ಹೊಡಿಬೇಕು, ಪ್ರಮಾಣ ಮಾಡಬೇಕು ಹೇಳ್ತೀನಿ. ಅದೇ ಜೊತೆಗೆ ನಿಮ್ಮಪ್ಪನೂ ಪ್ರಮಾಣ ಮಾಡಲಿ, ಕಾಂತೇಶನ್ಗೆ ಟಿಕೆಟು ಕೊಡಿಸ್ತೇನೆ, ನಾನು ಓಡಾಡಿ ಗೆಲ್ಲಿಸ್ತೇನೆ, ಅದು ಹೇಳಿದಾರೋ ಇಲ್ಲ ಅಂತ ಬಂದು ಪ್ರಮಾಣ ಮಾಡಿ ಗಂಟೆ ಹೊಡೀರಿ ಅಂತ ಹೇಳಿದ್ದೀನಿ. ಇಷ್ಟೇ, ಇನ್ನು ಬೇರೆ ಇಲ್ಲ. ನಿಮ್ಮೆಲ್ಲರೂ ಕೂಡ ಮೊದಲನೇದಾಗಿ ಕೃತಜ್ಞತೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ನಾನು ಶಿವಮೊಗ್ಗ ಬಿಟ್ಟು ಇಲ್ಲಿ ಬರುವಂಥ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯನ್ನು ಸೇರಿಸಲಿಕ್ಕೆ ಕಲ್ಪನೆ ಕೂಡ ನನಗೆ ನೀವು ಸೇರಿದರು ಈಶ್ವರಪ್ಪನಿಗೋಸ್ಕರ ಅಲ್ಲ, ನೀವು ಸೇರಿದ್ರು ಹಿಂದುತ್ವಕ್ಕೋಸ್ಕರ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಗೋವುಗಳ ಬಗ್ಗೆ ಹೋರಾಟ ಮಾಡ್ತಿರುವಂತ ಯುವಕರಿಗೆ ರಕ್ಷಣೆ ಇಲ್ಲ. ಯಾರು ಗೋವುಗಳನ್ನ ಕಳ್ತನ ಮಾಡ್ತಾರೋ, ಗೋವುಗಳನ್ನ ಮಾರಾಟ ಮಾಡ್ತಾರೋ, ಗೋವುಗಳನ್ನ ಕಡಿತಾರೋ ಅಂಥವ್ರಿಗೆ ರಕ್ಷಣೆ, ಗೋರಕ್ಷಣೆ ಮಾಡುವಂತ ಯುವಕರಿಗೆ ಜೈಲು. ಇದು ಇವತ್ತು ವ್ಯವಸ್ಥೆ ನಡೀತಾ ಇದೆ. ನಿಮ್ಮೆಲ್ಲರಿಗೂ ಆಸೆ ನನಗೆ ಗೊತ್ತು. ಗೋವಿನ ತಾಯಿ, ಗೋರಕ್ಷಣೆ ಆಗಲೇಬೇಕು. ಈ ದಿಕ್ಕಿನಲ್ಲಿ ಈಶ್ವರಪ್ಪ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ. ಇದ್ರ ಬಗ್ಗೆ ಅದನ್ನು ಮುಂದುವರಿಸ್ತಾರೆ. ನಾವೆಲ್ಲ ಒಟ್ಟಿಗೆ ಸೇರಿ, ಹಿಂದೂ ಯುವಕರ ಒಟ್ಟಿಗೆ ಸೇರಿ ಖಂಡಿತ ಕರ್ನಾಟಕ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಗೋ ಹತ್ಯೆ ನಿಷೇಧ ಮಾಡೋದಕ್ಕೆ ಪೂರ್ಣ ಪ್ರಯತ್ನ ಮಾಡ್ತೇವೆ. ಇದು ನನ್ನ ಮೊದಲನೇ ಆಶ್ವಾಸನೆ. ಕಾನೂನು ಇಲ್ವಾ? ನಾಮಕಾವಸ್ಥೆ ಕಾನೂನು. ಗೋವನ್ನ ಕಳ್ತನ ಮಾಡಿ ಗೋವನ್ನ ಕಡೋದು, ಯಾರು ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ ಕೊಟ್ಟರೆ ಪೊಲೀಸ್ ಸ್ಟೇಷನ್ ಬೇರು. ಆ ಕಾನೂನು ಇದ್ದವ್ರು ಏನು ಅಂತ ಕಾನೂನು ಅವಶ್ಯಕತೆ ಇಲ್ಲ. ಆ ಕಾನೂನಿಗೆ ನಿಜಕ್ಕೂ ಕೂಡ ಗೋಮಾತೆಗೂ ತೃಪ್ತಿ ಇಲ್ಲ. ಈಗಿನ ಗೋಹತ್ಯೆ ನಿಷೇಧ ಕಾನೂನು ಏನಿದೆ, ಆ ನಿಷೇಧ ಕಾನೂನಿಗೆ ತಿದ್ದುಪಡಿ ತರೋದಕ್ಕೆ ಪ್ರಯತ್ನ ನಡೆಸಿ, ಯಾರು ಗೋವನ್ನು ಮುಟ್ತಾರೋ, ಯಾರು ಗೋವನ್ನು ಕಳ್ತನ ಮಾಡ್ತಾರೋ, ಯಾರು ಗೋವನ್ನು ಕಡಿತಾರೋ ಅಂತ ಗೋ ಹಂತಕರಿಗೆ ಕಠಿಣವಾದ ಶಿಕ್ಷೆ ತರಂತ ಕಾನೂನು ಖಂಡಿತ ಆಗಬೇಕು. ಆ ದಿಕ್ಕಲ್ಲಿ ಮಾಡ್ತೇವೆ. ಇವತ್ತಿನ ಪರಿಸ್ಥಿತಿ ಏನು? ಯಾರ್ಯಾರು ಹಿಂದೂಗಳ ಪರವಾಗಿ ಹೋರಾಟ ಮಾಡ್ತಾರೋ, ಬಿಗಿಯಾಗಿ ಗೋಹತ್ಯೆ ನಿಷೇಧ ಇರ್ಬೋದು, ರಾಮ ಮಂದಿರದ ಬಗ್ಗೆ ಇರ್ಬೋದು, ಆರ್ಟಿಕಲ್ 370 ಬಗ್ಗೆ ಇರ್ಬೋದು, ಮಾತಾಡ್ತಾರಂತ ಹಿಂದೂ ನಾಯಕರಿಗೆ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮೂಲೆ ಗುಂಪು ಮಾಡುವಂತ ವ್ಯವಸ್ಥೆ. 40 ವರ್ಷದಿಂದ ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡಿಕೊಂಡು ಬಂದಿದ್ದೇನೆ. ಪಕ್ಷೇತರವಾಗಿ ನಿಲ್ಲುವಂತ ಸ್ಥಿತಿ ಬಂದಿದ್ದು ನನಗೆ ತುಂಬಾ ನೋವಾಗಿದೆ, ದುಃಖ ಬರುತ್ತೆ. ಆದರೆ ವಿಧಿ ಇಲ್ಲ. ರಾಜ್ಯದಲ್ಲಿ ಈ ರೀತಿ ಲಕ್ಷಾಂತರ ಕಾರ್ಯಕರ್ತರು ನೋಡ್ಕೊಳ್ತಾ ಇದ್ದಾರೆ. ಸಹಿಸಿಕೊಂಡು ಇಲ್ಲಿ ತನಕ ಬಂದು ವಿಧಿ ಇದೆ. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೇನೆ.
MP ಟಿಕೆಟ್ ಕೊಡ್ತಾರೆ ಅಂತ ಅನ್ಕೊಂಡಿದ್ರು, ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ? ಅಲ್ಲಿಯೇ ಸಂಸತ್ ಸದಸ್ಯೆ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಮಾನ್ಯ ಯಡಿಯೂರಪ್ಪನವರು ಚುನಾವಣೆ ಇಲ್ಲ, ಕೋರ್ ಕಮಿಟಿ ಚರ್ಚೆ ಆಗಲಿಲ್ಲ. ಆಗಲೇ ಚಿಕ್ಕಮಗಳೂರು ಹೇಳ್ತಾರೆ ಶೋಭಾ ನಮ್ಮ ಅಭ್ಯರ್ಥಿ, ನೀವೆಲ್ಲರೂ ಕೆಲಸ ಮಾಡಿ ಗೆಲ್ಲಿಸಬೇಕು. ಊರೇ ಆಗಿಲ್ಲ ಕಾರ್ಯಕರ್ತರು, ನಮ್ಮ ಕಾರ್ಯಕರ್ತರು ಹೇಳು ನಮ್ಮ ಕ್ಷೇತ್ರಕ್ಕೆ ಬರೋದಿಲ್ಲ, ನೀವು ಅವ್ರ ಟಿಕೆಟ್ ಕೊಟ್ಬಿಟ್ಟು ನಾವು ಕೆಲಸ ಮಾಡಲ್ಲ, ಅದೆಲ್ಲ ಗೊತ್ತಿಲ್ಲ, ನೀವು ಕೊಟ್ಟೆ ಕೊಟ್ಟಿಗೆ ನೀವು ಗೆಲ್ಲಿಸ್ಬೇಕು. ಬರೀ ಕಾರ್ಯಕರ್ತರು ಸುಮ್ಮನೆ ಗೋ ಬ್ಯಾಕ್ ಶೋಭಾ ಕೂಗುದ್ರು. ಓ ಇಲ್ಲಿ ಗೆಲ್ಲಲ್ಲ ಅಂತ ಗೊತ್ತಾದ ತಕ್ಷಣ ಚಿಕ್ಕಮಗಳೂರು ತಂದು ಪಾಪ ಸದಾನಂದ ಅವರು ಉತ್ತರ ಬೆಂಗಳೂರು ಉತ್ತರದ ಅಲ್ಲಿ ಕ್ಯಾಂಡಿಡೇಟ್ ಮಾಡ್ತಾರೆ. ಸಿಟಿರವರಿಗೆ ಕೊಡಲಿಲ್ಲ. ಸಿಟಿರವರಿಗೆ ಯಾಕೆ ಕೊಡಲಿಲ್ಲ ಅಂದ್ರೆ ಹಿಂದುತ್ವದ ಬಗ್ಗೆ ಮಾತಾಡ್ತೀಯಾ, ನೀವು ಸ್ವಲ್ಪ ಪಕ್ಕಕ್ಕಿರು. ಪ್ರತಾಪ್ ಸಿಂಹ ತುಂಬಾ ನೊಂದ ಹೇಳ್ತಾರೆ, ಹಿಂದೂ ವಿಚಾರ ಸಾಕಷ್ಟು ಹೋರಾಟ ಮಾಡಿಕೊಂಡಂತ ವ್ಯಕ್ತಿ ಪ್ರತಾಪ್ ಸಿಂಹ. ಆಯ್ತು, ಕೆಲವರು ಕರ್ಕೊಂಡು ಇಲ್ಲಿ ಶೋಭಾ ಬೇಡ ಅಂತ ತೀರ್ಮಾನ ಮಾಡಿದ ತಕ್ಷಣ ಇವ್ರು ಕರ್ಕೊಂಡೋಗಿ ಬೆಂಗಳೂರು ಉತ್ತರಕ್ಕೆ ತಿಳಿಸ್ತಾರಲ್ಲ, ಅದೇ ರೀತಿ ಪ್ರತಾಪ್ ಸಿಂಹ ಬೇರೆ ಯಾಕೆ ತಿಳಿಸಿಲ್ಲ? ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸದಾನಂದ ಗೌಡ್ರು ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಸಿಟಿ ಇರ್ಬೋದು, ರವಿ ಇರ್ಬೋದು, ಯತ್ನಾಳ್ ಇರ್ಬೋದು, ನಾನಿರ್ಬೋದು, ಈ ಜೀವನದಲ್ಲಿ ಈ ಶರೀರದಲ್ಲಿ ಕೊನೆ ರಕ್ತದ ಹನಿ ಇರೋದಕ್ಕೂ ಕೂಡ ಟಿಕೆಟ್ ಸಿಗತ್ತೋ ಇಲ್ಲೋ ಗೊತ್ತಿಲ್ಲ. ಹಿಂದುತ್ವದ ಬಗ್ಗೆ ಹೋರಾಟ ಮಾಡೋದನ್ನ ಶಿಸ್ತು ನಿಷ್ಠೆ ನನಗೆ ಕೇಳಕ್ ಬಂದಿಲ್ಲ. ಯಾರು ನನಗೆ ಹೇಳಿದ್ರು ಕೇಂದ್ರ ರೇಷ್ಮೆ ಮಂಡಳಿ ಅಧ್ಯಕ್ಷ ಆಗಿ ಅಟಲ್ ಬಿಹಾರಿ ವಾಜಪೇಯಿ ಅಧ್ಯಕ್ಷ ಮಾಡಿದ್ರು. ಈ ರಾಜೀನಾಮೆ ಕೊಡಬೇಕು, ದೇವೇಗೌಡರಿಗೆ ಚುನಾವಣೆ ನಿಲ್ಲಬೇಕು. ರಾಜೀನಾಮೆ ಚುನಾವಣೆ ನಿಲ್ಲುತ್ತೆ. ಮಾನ್ಯ ಯಡಿಯೂರಪ್ಪನವರು KGP ಕಟ್ಟಿದ್ರು. ಹಿಂದುತ್ವ ಬಗ್ಗೆ ಅಲ್ಲ, ಸಂಘಟನೆ ಬೆಳೆಸೋದಕ್ಕೆ ಅಲ್ಲ, ತನ್ನೇ ತನ್ನ ಮಕ್ಕಳಿಗೆ ಮುಖ್ಯಮಂತ್ರಿ ಅಧಿಕಾರ ಸಿಗಬೇಕು ಅಂತ ಕಾರಣಕ್ಕೆ KGP ಕಟ್ಟಿದ್ರು. KGP ಕಟ್ಟಿದಾಗ ನಾನು ಎನರ್ಜಿ ಮಿನಿಸ್ಟರ್ ಆಗಿ, ವಿದ್ಯುತ್ ಮಂತ್ರಿ, ಎಲ್ಲ ಸಂಘ ಪರಿವಾರದ ಹಿರಿಯರು, ಭಾರತೀಯ ಜನತಾ ಪಾರ್ಟಿಯಲ್ಲ ಹಿರಿಯರು. ಯಡಿಯೂರಪ್ಪ ಏನೋ ಟೀಕೆ ಮಾಡಿದ್ರೆ ಆ ಟೀಕೆಗೆ ಸರಿಯಾದ ಉತ್ತರ ಕೊಡೋದು ನೀನು ಅಂದ್ರೆ ನಿಮ್ಮ ಅಪ್ಪ ಅಂತ ಹೇಳಿದ ವ್ಯಕ್ತಿ ನೀನೇ. ಹಂಗಾಗಿ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿ ಅಧ್ಯಕ್ಷ ಆಗಬೇಕು ಅಂತ ಮಂತ್ರಿ ಸ್ಥಾನವನ್ನ ಬಿಸಾಕಿ ಬಿಜೆಪಿ ರಾಜ್ಯ ಅಧ್ಯಕ್ಷರಾಗಿ ಸಂಘಟನೆ ಕಟ್ಟಿದೆ. ಯಡಿಯೂರಪ್ಪ ಫಿಟ್ನೆಸ್ ಆಲ್ ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಸಂಘಟನೆಯಿಂದ 46 ಸೀಟ್ ತಗೊಂಡ್ರಿ. ಅದಕ್ಕೆ ಯಡಿಯೂರಪ್ಪ ಹೇಳಿದ್ರು ತಾನು ಕೆಳಗಿಳಿದಿರಲಿಲ್ಲ, ಯಡಿಯೂರಪ್ಪ ಹೊರಗೆ ಹೋಗಿ ಬಿಜೆಪಿ ಸೋತು ದಿನಗಳ ಏನಪ್ಪ ನೀನು ಸೀಟು. ರಾಜ್ಯದಲ್ಲಿ ಬಿಜೆಪಿ ವಿಚಾರಗಳು ಬಂದಂತ ಸಂದರ್ಭದಲ್ಲಿ ಮತ್ತೆ ಮಂತ್ರಿ ಸ್ಥಾನ ಇರೋದ ಸಂದರ್ಭದಲ್ಲಿ ತಕ್ಷಣ ರಾಜೀನಾಮೆ ಕೊಟ್ಟೆ. ಮನೆ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ದೊಡ್ಡವರೆಲ್ಲ ಹೇಳ್ತಾರೆ ರಾಜೀನಾಮೆ ಕೊಡ್ತೀವಿ, ಬೇಡ ಬೇಡ ಅಂದ್ರು. ಇಲ್ಲ ನಮಗೆ ಆಪಾದ ಸಂದರ್ಭದಲ್ಲಿ ಇರಲ್ಲ, ರಾಜೀನಾಮೆ ಕೊಟ್ಟೆ. ರಾಜೀನಾಮೆ ಕೊಟ್ಟ ನಂತರ ಭಗವಂತ ನಿರ್ದೋಷ ಕೊಟ್ಟ ತೀರ್ಮಾನ ಆಯಿತು. ಮಾರೇಂದ್ರ ಯಡಿಯೂರಪ್ಪ ಕೊಡ್ತಾರೆ, ಇನ್ನು 3 ದಿನದಲ್ಲಿ ಈಶ್ವರಪ್ಪ ಮಂತ್ರಿ ಮಾಡ್ತೀವಿ. ಯಾಕೆ ಮಾಡಿಲ್ಲ ಹೇಳಿದ್ರೆ ಬಿಡಿ. ಮೊದಲನೇ ವಿಧಾನಸಭೆ ಸತ್ತವರು ಕೇಂದ್ರದಿಂದ ಫೋನ್ ಬಂದು ನೀವು ಜಗದೀಶ್ ಶೆಟ್ಟರ್ ಚುನಾವಣೆ ರಾಜಕಾರಣದ ನಿವೃತ್ತಿ ಆಗಬೇಕು. ಏನೇನು ಯೋಚನೆ ಮಾಡಿಲ್ಲ, ಒಂದು ನಿಷ್ಠಾವಂತ ಕಾರ್ಯಕರ್ತನಾಗಿ ಶಿಸ್ತಿನ ಸಿಪಾಯಿಯಾಗಿ 3 ನಿಮಿಷದಲ್ಲಿ ನನ್ನ ಪತ್ರವನ್ನು ದೃಢೀಕರಿಸಿದೆ, ನಾನು ಚುನಾವಣೆ ನಿಲ್ಲಲ್ಲ. ಇದು ಪಕ್ಷ ನಿಷ್ಠೆ. ಈಗ ಯಡಿಯೂರಪ್ಪ ಮಾಡ್ತಾ ಕೆಲಸ
ಇನ್ನೊಬ್ಬರಿಗೂ ಅಪೇಕ್ಷೆ. ಯಾಕೆ ವರ್ಣದಲ್ಲಿ ಸಿದ್ದರಾಮಯ್ಯ ತೊಂದರೆ ಆಗ್ಬಾರ್ದು? ಯಾವ ನ್ಯಾಯ ಇದೆ? ಯಾವುದೇ ಹೇಳಿ ಚುನಾವಣೆ ಆದಂತ ಸಂದರ್ಭದಲ್ಲಿ ಯಾವಾಗಲೂ ಶಿಕಾರಿಪುರದ 60,000 ಲೀಡ್ ಹೋಗ್ತಿದ್ರು. ಕರ್ನಾಟಕದ ಇತಿಹಾಸದಲ್ಲಿ ಅಷ್ಟು ಖರ್ಚಾಗಿಲ್ಲ. ಶಿಕಾರಿಪುರದ ಚುನಾವಣೆಯಲ್ಲಿ ಅಷ್ಟು ದುಡ್ಡು ಸುರಿದ್ರು. 60,000 ಮತದಾರರಿಂದ 10,000 ಇಳಿದಿದೆ. ಈ ರಾಜ್ಯದ ಜನ ದುಡ್ಡಿಗೆ ಬೆಲೆ ಕೊಡಲ್ಲ. 60,000 10,000 ಇಳಿದಿದ್ದಾರೆ. ತಿರುಗಿ ಗೆದ್ದಿದ್ರಿ. ಲೋಕಸಭಾ ಚುನಾವಣೆಯಲ್ಲಿ ಸವಾಲಾಗ್ತದೆ. ನಿಮ್ಮ MP ರಾಘವೇಂದ್ರ ಗೆಲ್ಸಿ. ನೀವು ಹೇಳಿದ್ರೆ ಬಡ ಜನ ಬಿಜೆಪಿ ಜೊತೆಗೆ ಇದ್ದಾರೆ, ಅಂಚಲಾಗಿದ್ದಾರೆ. ಈಶ್ವರಪ್ಪ ಮುಗಿದ ಬಿಜೆಪಿ ಕೊನೆ ಉಸಿರೋದಂತೂ ಬಿಜೆಪಿನೇ. ಈ ಚುನಾವಣೆ ಸ್ಪರ್ಧೆ ಮಾಡಿದರೆ ನಾನು ಕೀರ್ತಿ ಬಿಸಾಕೋದು ಪಕ್ಷದಿಂದ 2 ತಿಂಗಳಲ್ಲಿ ಚುನಾವಣೆ ಗೆಲ್ತೇನೆ ಮತ್ತೆ ಬಿಜೆಪಿ ಬೀಳ್ತೇನೆ. ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.